ನೀರು ಬಡೆ ಅದು ओ हीरो ये चुप कर ये खाना खाएगा तो चुप कर ವೆಲ್ಕಮ್ ಎಲ್ರಿಗೂ ಎಲ್ಲರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಇವತ್ತು ನಾನು ಕಾಲ್ ಬಂತು, ಎಮರ್ಜೆನ್ಸಿ ಒಂದು ಕಾಲ್ ಬಂತು, ಹಾಗೆ ಕಟ್ಟಾಯಿತು ನನ್ನ ಲೈವ್. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಲೋ ಹಾಯ್ ಹಾಯ್ ವೆಲ್ಕಮ್ ಎಲ್ರಿಗೂ ವೆಲ್ಕಮ್. ಯಾರು ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಇರುಗುಚ್ಚಿಂದ ಆಯ್ಕೊಂಬೇವು ಯಾರು ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಐಡಲ್ ಯಾರಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಎಲ್ಲೋ ಹಾಯ್ ಅನ್ವಿತು ಬೇಗ ಹಾಯ್ ಸಿಸ್ ಹಾಯ್ ವೆಲ್ಕಮ್ ಪ್ರಜೀವ್ ಸಿಸ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಪ್ರಜೀವ್ ಅವರೇ. ನೋ ಬೇಟ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಲೈಕ್ ಡನ್ ಅಂತಿದ್ದೀರಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಎಂತ ಮಗ ನಿಂದದು ಇಡಲ್ಲ ಇನ್ನೊಂದು ಮೂಳ್ಗೊಲ್. ಯಾರು ಐಡಲ್ಲಿದ್ದೀರಾ? ಜಾಯ್ಸ್ ಆಫ್ ಮಲೆನಾಡು ಅವರು ಅಂದರು. ಗುಡ್ ಮಾರ್ನಿಂಗ್ ಸಿಸ್ಟರ್, ಗುಡ್ ಮಾರ್ನಿಂಗ್. ಬಲಾಯಾಶಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕನ್ನು ಕೊಡಿ. ಜಾಯ್ಸ್ ಆಫ್ ಮಲೆನಾಡು ಅವರೇ. 3 ಮೆಂಬರ್ಸ್ ಸೈಡಲ್ಲಿ ಯಾರೆಲ್ಲ ಇದ್ದೀರಾ? ಲೈಕ್ ಡನ್ ಅಂತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪ್ರಜೀವ್ ಅವ್ರದ್ದು ಲೈಕ್ ಬಂದಿಲ್ವಾ ಏನಾ ನೋಡಿ, ಚೆಕ್ ಮಾಡಿ. ಕೊಟ್ಟಿಲ್ಲ ಅಂದರೆ ಕೊಡಿ. ಬನ್ನಿದ್ದಾರೆ ಸನ್ನಿತು, ನೀನೇನು ಮಾಡೋದು? ಲೈಕ್ ಡನ್. ಜಾಯ್ಸಪ್ಪ ಅವರೇ ಊಟ ಆಯ್ತಾ? ಭಲೆ ಊಟ ಆಯ್ತಾ ಜಾಯ್ಸಪ್ಪ ಅವರೇ? आवाज कम कर. ಯಾರೆಲ್ಲ ಐಡಲ್ ಇದ್ದೀರಾ? 3 ಮೆಂಬರ್ಸ್ ಇದ್ದೀರಾ. ಬಂದು ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾರಿಗಾದರೂ ನನ್ನ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ಕಮೆಂಟ್ ಹಾಕಿ ಬನ್ನಿ. ಖಂಡಿತ ಅಲ್ಲಿಂದ ಬ್ಲೂ ಕೊಡ್ತೀನಿ. ಸಿಸ್ಟರ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಓಕೆ ಜಯಸಪ್ಪ ಅವರೇ, ನನಗೊಂದು ಕಮೆಂಟ್ ಹಾಕಿ, ನಾನು ಖಂಡಿತ ನೋಡ್ತೀನಿ. ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ. ಕರವಲ್ಲ ಲೈಕ್ ಒಂದೇ ಬಂದಿದ್ದು. ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಕರಬಲ್ಲ ಮಗಶ ಕರಬಲ್ಲ. 2 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಬನ್ನಿ.
ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಸೂಪರ್ ಅಂದಿದ್ದಾರೆ. ಥ್ಯಾಂಕ್ ಯು ಜಯಸಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಪೂಜಾ ಬ್ಲಾಗ್ಸ್ ಅವರು ಹಾಯ್ ಪೂಜಾ ಅವರೇ, ವೆಲ್ಕಮ್, ನಿಮಗೆ ವೆಲ್ಕಮ್. ಲೈಕ್ ಡನ್ ಅಂತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್. ನಮಸ್ಕಾರ ಪೂಜಾ ಅವರೇ, ನಮಸ್ಕಾರ ನಿಮಗೆ. ಲೈಕ್ ಏನು ಆ್ಯಡ್ ಆಗ್ತಿಲ್ಲ, ಯಾಕೆ? ಲೈಕ್ ಕೊಟ್ರಾ ಪೂಜಾ ಅವರೇ? ಜಯಸಪ್ಪ ಅವ್ರದ್ದು ಲೈಕ್, ಪ್ರಜೀವ್ ಅವ್ರದ್ದು ಲೈಕ್, 3 ಲೈಕ್ ಬರಬೇಕಿತ್ತು, ಯಾಕೆ ಲೈಕ್ ಆ್ಯಡ್ ಆಗ್ತಿಲ್ಲ? ಒಂದೇ ಇದೆ, 2 ಆಯಿತು, 2 ಲೈಕ್. ಮೂರು ಆಗಬೇಕಿತ್ತು, 3 ಜನ ಕೊಟ್ಟಿದ್ದಾರೆ. ಸೂಪರ್, ಥ್ಯಾಂಕ್ ಯು ಜಯಸಪ್ಪ ಅವರೇ. ಜಯಸಪ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಯಾರಿಗಾದರೂ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ, ಖಂಡಿತ ನಾನು ಬ್ಲೂ ಕೊಡ್ತೀನಿ ಅದರಲ್ಲಿ. ಈಗ ಬ್ಲೂ ಎಲ್ಲ ಲೆಸ್ ಆಗ್ತಾ ಉಂಟು ನಂದು. ಒಂದು ವೇಳೆ ನಾಳೆಯಿಂದ ಬ್ಲೂ ನಿಮ್ಗೆ ಯಾರಾದರೂ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ, ಖಂಡಿತ ಅಲ್ಲಿಂದ ನಾನು ಬ್ಲೂ ಕೊಡ್ತೀನಿ ಎಲ್ರಿಗೂ. ಸೂಪರ್ ಸಪೋರ್ಟಲ್ಲಿದ್ದಾರೆ ಪೂಜಾ ಅವರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈವ್ ಸಪೋರ್ಟ್ ಮಾಡಿ. ಓಕೆ, ಖಂಡಿತ ಮಾಡುವ. ನನ್ನೊಂದು ಲೈವಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು. ಎಂತಂದರೆ ಲೈವ್ ಎಂಡ್ ಮಾಡಿದಾಗ ವಾಚ್ ಅವರು ಸ್ವಲ್ಪ ಶೋ ಆಗ್ತಿಲ್ಲ. ಕ್ಯಾ ನೀರ್ಬೋಡ ಬಲ ಈಗ ಗೊತ್ತದೆ. ವಾಚ್ ಅವರ್ ಶೋ ಆಗ್ತಿಲ್ಲ, ಏನಂತ ಗೊತ್ತಿಲ್ಲ. ಥ್ಯಾಂಕ್ ಯು ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್. 3 PM to 9 PM. ಸಪೋರ್ಟ್ ಮಾಡಿ. ಓಕೆ, ಮಾಡುವ ಖಂಡಿತ. ಸಾರಿ, ಎಮರ್ಜೆನ್ಸಿ ಕಾಲ್ ಆಗಯ. ಒಂದು ಕಾಲ್ ಬಂತು, ಒಂದು ಎಮರ್ಜೆನ್ಸಿ ಆಗಿ ಸ್ಕೂಲಿಂದ. ಸಾರಿ ಎಲ್ರಿಗೂ ನನ್ನ ಕಡೆಯಿಂದ. ಲೈವ್ ಎಂಡ್ ಆಯ್ತು ಅಂತ ಅಂದ್ಕೊಂಡೆ, ನಾನು ಕಾಲ್ ಮಾತಾಡಿ ಬಂದೆ. ಹೌದಾ, ಬೆಂಗಳೂರಿಗೆ ಹೋಗಿದ್ಯಾ? ಯಾರೆಲ್ಲ ಲೈಡಲ್ಲಿ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ. ಇವತ್ತು ಏನು ಲೈವ್ ಮಾಡಲಿಕ್ಕೆ ಮನಸ್ಸಿಲ್ಲ, ಮೂಡಿಲ್ಲ, ಏನಂತ ಗೊತ್ತಿಲ್ಲ. ಯಾರೆಲ್ಲ ಲೈಡಲ್ಲಿ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅತ್ತೆ ಅಂತಿದ್ದಾರೆ. ಅದೇ ಗೊತ್ತಾ, ಅದೇ ನಂದು ವಾಚ್ ಅವರಿದ್ದು ಆಪ್ಷನ್ ತೋರಿಸ್ತಿಲ್ಲಲ್ವ, ಅದೇ ಟೆನ್ಷನ್ ಆಗಿದೆ ನನಗೆ. ಯಾಕೆ, ಏನಾಯಿತು ಅಂತ ಗೊತ್ತಾಗ್ತಿಲ್ಲ. ಹೌದಾ, ಅದು ಕಾಲ್ ಬಂತಲ್ವಾ, ಅದೇ ಇರಬೇಕು. ಅದು ಕಾಲ್ ಬಂತು, ಈಗ ಏನು ಮಾಡಬೇಕು? ಅದಕ್ಕೆ ಕಾಲ್ ಬಂದಿತ್ತು.
ಕ್ಯಾಮರಾ ಆಫ್ ಆಗಿದಾ? ಹೌದಾ? ಅದೆಲ್ಲಿ ಆನ್ ಮಾಡಬೇಕು ಟಿವಿ? ಏನು ಬೇಕೀಗ? ಅದು ಕಾಲ್ ಬಂತಲ್ವಾ, ಅದು ಹಾಗೆ ಆಫ್ ಆಯ್ತಾ ಏನೋ? ಎಂತ ಮಾಡಬೇಕು ಟಿವಿ? ಎಲ್ಲಿದೆ ಕ್ಯಾಮರಾ? ಲೈವಲ್ಲಿ ಇರುತ್ತಾ ಕ್ಯಾಮರಾ? ಓಕೆ ಓಕೆ. ಇಲ್ಲಪ್ಪ, ಅದು ಏನಂತ ಗೊತ್ತಾಗಿಲ್ಲ. ನಿಮ್ಮ ಫೋನಲ್ಲಿ ಕ್ಯಾಮರಾ ಆಪ್ಷನ್ ಇರುತ್ತೆ ನೋಡಿ. ಫೋನಲ್ಲಿ ಇರುತ್ತೆ, ಹೌದು. ಆದರೆ ಇದರಲ್ಲಿ ಏನು ಮಾಡೋದು? ನಾನು ಮತ್ತೆ 3 ಗಂಟೆ ನಂತರ ಮಾಡ್ತೀನಿ ಲೈವ್. ಈಗ ಎಂಡ್ ಮಾಡ್ತೀನಿ ನಾನು. ಅದು ಏನೋ ಆಯಿತು. ನಾನಿವತ್ತು ಮಾರ್ನಿಂಗ್ ಮಾಡಿಲ್ಲ ಟಿವಿ ಅವರೇ. ಏನಾಯ್ತಂತ ಗೊತ್ತಿಲ್ಲ. ಅದು ನನಗೆ ಮಗನಿಗೆ ಹುಷಾರಿಲ್ಲ, ಹಾಗೆ ನಾನು 3 ಗಂಟೆ ತನಕ ನಂತರ ಮಾಡ್ತೀನಿ. 3 ಗಂಟೆ ನಂತರನೇ ಮಾಡ್ತೀನಿ ನಾನು ಲೈವ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಡನ್. ಇಂಥ ಪ್ರಾಬ್ಲಮ್ ಉಂಟು ಇನ್ನು ಇವತ್ತು.